ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಹೆಣಬೇರ್ನ ಹೆಣ್ಣು ಮಗಳು ಅಕ್ಷತಾ ದೇವಾಡಿಗಳ ಒಂದು ನಿಗೂಢ ಸಾವಿನ ಬಗ್ಗೆ. ಬಹಳ ಪ್ರಮುಖವಾಗಿ ಕರಾವಳಿ ಕರ್ನಾಟಕವನ್ನು ಬೆಚ್ಚಿ ಬೀಳಿಸಿದಂತಹ ಸೌಜನ್ಯ ಪ್ರಕರಣ ಇರ್ಬೋದು, ರತ್ನ ಕೊಠಾರಿ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳ ಸಾಲಿಗೆ ಸೇರುವಂತಹ ಇನ್ನೊಂದು ಹೊಸ ಪ್ರಕರಣ ಕಳೆದ ಬುಧವಾರ ನಡೆದಂಥ ಹೆಣಬೇರ್ನ ಅಕ್ಷತಾ ದೇವಾಡಿಗಳ ಪ್ರಕರಣ. ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ. ನಾನು ಇವರದ ನಿಮ್ಮಲ್ಲಿ ಕೇಳಬೇಕು ಮೇಡಮ್, ಜ್ಯೋತಿ ಹೆಬ್ಬಾರ್ ಅವರಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಪ್ರತಿಭಟನೆ ಇದೆಲ್ಲವನ್ನು ನೋಡಿದಂಥ ರಾಜ್ಯ ಸರ್ಕಾರ 5 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದೆ. 5 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದೆ. ಒಬ್ಬಳು ಹೆಣ್ಣು ಮಗಳ ಮಾನಕ್ಕೆ ಇದು ಬೆಲೆ ಕಟ್ಟಿದ್ದಾರೆ ಅಂತ ಹೇಳ್ಬೋದೇ ಹೇಗೆ? ನೋಡಿ, ಸರ್ಕಾರ 5 ಲಕ್ಷ ಘೋಷಣೆ ಮಾಡಿದರೂ ಕೂಡ ಅದು ಸಂತ್ರಸ್ತೆಯ ಕುಟುಂಬದವರಿಗೇನೂ ಅಲ್ಲ. ಆದರೆ ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅಂತ. ಯಾಕೆಂದ್ರೆ ಇವತ್ತಿಗೂ ಕೂಡ ಎಷ್ಟೋ ಹೆಣ್ಣು 5 ಲಕ್ಷ ಪರಿಹಾರಕ್ಕೆ ಸುಮ್ಮನಾಗಬೇಕಾ ಮನೆಯವರು ಅಂತ ಕೇಳಿ ಇಲ್ಲ, ಇನ್ನು ಜಾಸ್ತಿಯನ್ನ ಖಂಡಿತವಾಗಿಯೂ ಕೇಳಲೇಬೇಕು. ಯಾಕೆಂದ್ರೆ ಅವಳಿನ್ನು ಕೇವಲ ಫಸ್ಟ್ PUC ಓದುವಂತ ಹುಡುಗಿ, ಒಳ್ಳೆಯ ಹುಡುಗಿ, ಪ್ರತಿಭಾವಂತ ವಿದ್ಯಾರ್ಥಿನಿ. 97% ಅಂದ್ರೆ ಕಡಿಮೆ ಅಲ್ಲ. ಒಂದು ಹಳ್ಳಿಯ ಶಾಲೆಯಲ್ಲಿ ಕಲಿತು 97% ಅನ್ನ ತೆಗಿತಾಳೆ ಅಂದ್ರೆ ಅವಳು ತುಂಬಾ ಶ್ರಮ ಪಟ್ಟಿದ್ದಾಳೆ ಅಂತಾನೆ ಅರ್ಥ. ಮುಂದೆ ಅವಳಿಗೆ ತುಂಬಾ ಒಳ್ಳೆಯ ಭವಿಷ್ಯ ಕೂಡ ಇತ್ತು ಅನ್ನುವುದನ್ನು ಕೂಡ ನಾವು ಪರಿಗಣಿಸಲೇಬೇಕು. ಹಾಗಾಗಿ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಇದನ್ನ ಅವ್ರು ಕೇಳಲೇಬೇಕು, ಪರಿಹಾರವನ್ನು ಕೇಳಲೇಬೇಕು. ನಾನು ಕೇಳಿರುವಂತದ್ದು ಪರಿಹಾರ ಕೇಳುವಂಥದ್ದು ಬೇರೆ ವಿಚಾರ. ಪರಿಹಾರ ಕೇಳೋದಕ್ಕೆ ನಮಗೆ ನಷ್ಟ ಆಗಿದ್ದಲ್ಲ, ನಮಗೆ ಅದು ತುಂಬಲಾರದಂತ ಒಂದು ದೊಡ್ಡ ಆಘಾತ ಆಗಿರುವಂಥದ್ದು ಕುಟುಂಬಕ್ಕೆ. ಕುಟುಂಬದ ಒಬ್ಳು ಕುಡಿ ಕಳೆದುಕೊಂಡಿದ್ದಾರೆ ಅವರು. ಬಹಳ ಪ್ರಮುಖವಾಗಿ ಇಲ್ಲಿ ಅವರ ಇಡೀ ಭವಿಷ್ಯವೇ ನಂದಿ ಹೋಯಿತು ಅಂತ ಹೇಳ್ಬೋದು. ಆ ಒಬ್ಳು ಪ್ರತಿಭಾನ್ವಿತ ಮಗಳಿದ್ಲು, ಅವಳು ಏನೋ ಒಂದು ಆ ಕುಟುಂಬಕ್ಕೆ ಏನೋ ಒಂದು ಆಸರೆ ಆಗುವಂತ ಒಬ್ಳು ಹುಡುಗಿ ಈಗ ಕಳೆದು ಹೋಗಿದ್ದಾಳೆ. ಈಗ ಅವರು ನ್ಯಾಯವನ್ನ ಕೇಳ್ತಾ ಇದ್ದಾರೆ, ಅವರ ಸಾವಿಗೆ ನ್ಯಾಯವನ್ನ ಕೇಳ್ತಾ ಇರುವಂಥದ್ದು. ಈ ಹಿಂದೆ ಹಲವಾರು ಪ್ರಕರಣಗಳಾದಲ್ಲಿ ಈ ರೀತಿ ಹೆಣ್ಣು ಮಕ್ಕಳು ಸತ್ತಂತಹ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಂತಹ ಪರಿಹಾರವನ್ನು ಮನೆಯವರು ತ್ಯಜಿಸಿದಂತಹ ಉದಾಹರಣೆಗಳಿವೆ. ನಮಗೆ ಮೊದಲು ಯಾರು ತಪ್ಪನ್ನ ಮಾಡಿದ್ದಾರೆ ಅವನನ್ನು ಹಿಡಿದುಕೊಂಡು ಬನ್ನಿ, ಅವನಿಗೆ ಶಿಕ್ಷೆಯನ್ನು ಕೊಡಿ. ಯಾಕಂದ್ರೆ ನಾಳೆ ಬೇರೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಅನ್ಯಾಯವನ್ನ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ. ನೋಡಿ, ಕೇವಲ ಒಂದೇ ವ್ಯಕ್ತಿಯ ಅಂತ ಹೇಗೆ ನಾವೀಗ ಇನ್ನೂ ಪ್ರಕರಣಕ್ಕೆ ಸರಿಯಾದ ತನಿಖೆಯೇ ನಡೀಲಿಲ್ಲ. ತನಿಖೆ ಆಗುವುದಕ್ಕಿಂತ ಮೊದಲೇ ನಾವು ಅದನ್ನು ಹೇಗೆ ನ್ಯಾಯವನ್ನ ಕೊಡಿಸಬೇಕು ಅನ್ನುವುದು ಕೂಡ ಎಲ್ರಿಗೂ ಸಮಸ್ಯೆ. ಇಂತಹ ಪ್ರಕರಣಗಳಲ್ಲಿ ಕೇವಲ ಒಂದು ವ್ಯಕ್ತಿ ಅಷ್ಟು ದೊಡ್ಡ ಹುಡುಗಿಯನ್ನ ಎಳ್ಕೊಂಡೋಗಿ ಪೊದೆಯಲ್ಲಿ ಹಾಕ್ತಾನೆ ಅನ್ನುವುದು ಕೂಡ ಅನುಮಾನಾಸ್ಪದವೇ. ಒಂದು ಗುಂಪಿರಬಹುದು, ಕೇವಲ ಒಬ್ಬರನ್ನ ಹಿಡಿದ್ರೆ ಖಂಡಿತವಾಗಿಯೂ ಆ ಜಾಲಗಳು ಸಿಕ್ಕಿ ಬೀಳ್ಬಹುದು. ಆದ್ರೆ ಇಲ್ಲಿ ಬೇಕಾಗಿದ್ದು ನಿಷ್ಪಕ್ಷಪಾತವಾದಂತಹ ಒಂದು ನ್ಯಾಯವಾದ ತನಿಖೆ. ಇದರಲ್ಲಿ ಪರಿಹಾರ ಮುಖ್ಯವೋ ಅಥವಾ ಪರಿಹಾರವೂ ಮುಖ್ಯ, ಆರೋಪಿಗಳನ್ನ ಪರಿಹಾರವೂ ಮುಖ್ಯ, ಕಾನೂನಿನ ಕಟಕಡೆಯಲ್ಲಿ ನಿಲ್ಲಿಸುವುದು ಮುಖ್ಯ. ನೋಡಿ, ಕೇವಲ ಅವನಿಗೆ ಮೊದಲ ಪ್ರಾಧಾನ್ಯತೆ ಕೊಡಬೇಕು. ಖಂಡಿತವಾಗಿಯೂ ಈಗ ಪರಿಹಾರವೇ ಮುಖ್ಯ. ಯಾಕೆಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅವರು ಕೆಲಸಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಒಂದು ಮಗಳನ್ನ, ದೊಡ್ಡ ಮಗಳನ್ನ ಕಳ್ಕೊಂಡ ಸಂದರ್ಭದಲ್ಲಿ ತಂದೆ ಅಥವಾ ತಾಯಿ ದುಡಿದು ತರುವ ಅವರ ಮನೆಯ ಪರಿಸ್ಥಿತಿ ಕೂಡ ಏನು ಒಳ್ಳೆಯದಿಲ್ಲ. ಎಲ್ಲದಕ್ಕಿಂತ ಮುಖ್ಯ, ಈ ಸತ್ತವರಿಂದಾಗಿ ಬದುಕಿದವರನ್ನು ಸಾಯ್ಬೇಕಾ? ನೀವು ಎಷ್ಟೇ ಹೇಳಿ, ಯಾವುದೇ ದುಃಖ ಇರ್ಬೋದು, ಏನೇ ಇರ್ಬೋದು, ಹಸಿವಿಗೆ ದುಃಖ ಇಲ್ಲ ಸ್ವಾಮಿ. ಇವತ್ತು ಹಸಿವು, ನಾವು ಇವತ್ತು ಒಂದು ದಿನ ನಾವು ಊಟ ಮಾಡದೇ ಇರ್ಬೋದು, ನಾಳೆ ವಾಪಸ್ ಹಸಿವು ಆಗೇ ಆಗ್ತದಲ್ಲ. ಅದಕ್ಕೇನು ಕಾರಣ? ಅದಕ್ಕೆ ಎಂತ ಮಾಡ್ಬೇಕು? ಅದಕ್ಕೆ ಮೂಲ ಎಲ್ಲಿ? ಅದಕ್ಕೆ ಈಗ ಇವರನ್ನ ಹಿಡಿದ್ರೆ ಕೂಡಲೇ ಅವರಿಗೆ ಅವರ ಹೊಟ್ಟೆ ತುಂಬುತ್ತದ? ಮೊದಲನೇದಾಗಿ ಪರಿಹಾರ ಮುಖ್ಯವೇ. ಆದಷ್ಟು ಬೇಗ ಅವರಿಗೆ ಪರಿಹಾರದ ಹಣವನ್ನು ತಲುಪಿಸುವುದು ಖಂಡಿತವಾಗಿಯೂ ಸರ್ಕಾರದ ಜವಾಬ್ದಾರಿ. ಅದರ ಜೊತೆಗೆ ಅವರಿಗೆ 2 ದಿವಸದಲ್ಲಿ ಆ ಇದನ್ನು ನೋವುಗಳಿಗೆ ವಾಪಸ್ ಅವರಿಗೆ ನೆನಪಾಗುವುದು, ತನ್ನ ಮಗಳಿಗೆ ಆದ ಅನ್ಯಾಯಸ್ಥರಿಗೆ ವಾಪಸ್ಸು ಅನ್ಯಾಯ ಮಾಡಬೇಕು ಅನ್ನುವಂತಹ ಭಾವನೆಗಳು ಜಾಸ್ತಿ ಆಗ್ತದೆ. ಆ ಇದರಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಈಗ ಪೊಲೀಸರು ಏನು ಕೇಸನ್ನ ಮಾಡ್ತಾರೆ, ಸರಿಯಾದ ರೀತಿಯಲ್ಲಿ ಸರಿಯಾದ ಸೆಕ್ಷನ್ಗಳನ್ನ ಹಾಕಿ ಅವರನ್ನ ಕಸ್ಟಡಿಗೆ ತಗೊಂಡು ಅದನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ಆದಷ್ಟು ತ್ವರಿತವಾಗಿ, ಈಗ ನೋಡಿ, ಇಲ್ಲಿಯವರೆಗೆ ಆದಂತಹ ಪ್ರಕರಣಗಳಲ್ಲಿ ನಮಗೆ ನ್ಯಾಯ ಅಂತ ಸಿಕ್ಕಿದ್ದು ಎಲ್ಲಿಯೋ 1-2 ಕೇಸಲ್ಲಿ ಇರಬಹುದು, ಸಾವಿರಾರು ಲಕ್ಷಾಂತರ ಕೇಸ್ಗಳು ಇಂಥದ್ದಾಗಿದೆ. ಆದ್ರೆ ನ್ಯಾಯ ನಾವು ಇವತ್ತು ಹುಡುಕ್ಬೇಕಾ? ಬೆರಳೆಣಿಕೆಯ ನ್ಯಾಯ ನಮಗೆ ಸಿಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಈಗ ಸ್ವಲ್ಪ ಸಮಯದ ನಂತರ ಖಂಡಿತವಾಗಿಯೂ ಅವರಿಗೆ ಅನ್ಯಾಯ ಮಾಡಿದವನೇನಿದ್ದಾನೆ ಆರೋಪಿ, ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂತಹ ಭಾವನೆ ಖಂಡಿತವಾಗ್ಲೂ ಹೆತ್ತವರದ್ದು ಇದ್ದೇ ಇರ್ತದೆ. ವೀಣಾ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಏನಂದ್ರೆ, ದುಃಖಕ್ಕೆ ಹಸಿವಿಗೆ ದುಃಖವೂ ಇಲ್ಲ, ಯಾವುದೂ ಇಲ್ಲ, ಹಸಿವು ಆಗೇ ಆಗತ್ತೆ. ಮನೆಯವರು ಇವತ್ತು ಏನಿದ್ದಾರೆ ಅವರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ, ಅವರಿಗೆ ಸರ್ಕಾರ ತಕ್ಷಣಕ್ಕೆ ಪರಿಹಾರವನ್ನು ಕೊಡಬೇಕು. 5 ಲಕ್ಷ ಘೋಷಣೆಯನ್ನು ಮಾಡಿದ್ದಾರೆ ಕೆ ಜಾರ್ಜ್ ಅವರು. ಆದರೆ ನಾನಿಲ್ಲಿ ಗಮನಿಸಬೇಕಾದಂತ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ. ಕಳೆದ ಬಾರಿ ರತ್ನ ಕೊಠಾರಿಗೆ ಕೂಡ 3 ಲಕ್ಷವನ್ನ ಘೋಷಣೆ ಮಾಡಿದ್ರು. ಇವತ್ತಿನವರೆಗೆ ಆ ಕುಟುಂಬಕ್ಕೆ ಸಿಕ್ಕಿಲ್ಲ. ಹಾಗಾದ್ರೆ ಸರ್ಕಾರಗಳು ಮಹಿಳೆಯರಿಗೆ ಕೊಡ್ತಾ ಇರುವಂತಹ ಬೆಲೆ ಎಷ್ಟು? ಅಥವಾ ಇದು ಕೇವಲ ಒಮ್ಮೆ
ಜನರನ್ನ ಅಥವಾ ಕುಟುಂಬದವರನ್ನ ಸಾಂತ್ವನ ಮಾಡೋದಕ್ಕಾಗಿ ಹೇಳುವಂತ ಒಂದು ಮಾತಾ ಪರಿಹಾರ ಅನ್ನುವಂಥದ್ದು, ಅಥವಾ ನಿಜವಾಗಿ ಕೂಡ ಇದು ಅನುಷ್ಠಾನ ಆಗ್ತಾ ಇದೆ ಅನ್ನೋದನ್ನ ಕೇಳ್ತಾ ಇದ್ದೇನೆ ವೀಣಾ ಶೆಟ್ಟಿ ಅವರನ್ನು. ನೋಡಿ, ಇದು ಮೊದಲ ಪ್ರಶ್ನೆ. ಯಾಕಂತ ಹೇಳಿದ್ರೆ ರತ್ನಾ ಕೊಠಾರಿ ಅವರಿಗೆ ಸರ್ಕಾರ ಘೋಷಣೆ ಮಾಡಿದಂತ 3 ಲಕ್ಷ ಇಂದಿಗೂ ಸಿಗ್ಲಿಲ್ಲ. ಹೌದು, ನಿನ್ನೆ ಅವರ ಹೆತ್ತವರು ಹೇಳ್ತಾ ಇದ್ದಾರೆ. ಅವರ ಫ್ಯಾಮಿಲಿಗೆ ಇವತ್ತಿನ ತನಕ ಕೂಡ ಆ ಒಂದು ಮೊತ್ತ ಅವರಿಗೆ ಬರಲಿಲ್ಲ. ಈಗ ನಿನ್ನೆ ತಾನೇ ಇವತ್ತು ಜಾರ್ಜ್ನವರು ಏನ್ ಹೇಳ್ತಾ ಇದಾರೆ, 5 ಲಕ್ಷ ಘೋಷಣೆ ಮಾಡಿದ್ದಾರೆ. ಆ ಹುಡುಗಿಯ ಪ್ರಾಣ ಬರುತ್ತಾ? ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಸರಿ, ಮನೆಯವರಿಗೆ ಏನೋ ಒಂದು ಸಿಗ್ತಾ ಇದೆ ಅವ್ರು ಹೇಳಿದ್ರು, ಅದು ಸಿಗ್ತದಾ ಇಲ್ವಾ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ. 5 ಲಕ್ಷ ಘೋಷಣೆ ಆಗಿದೆ. ಮುಂಚಿನದು ರತ್ನಾ ಕೊಠಾರಿಗೆ ಸಿಕ್ಲಿಲ್ಲ ಅಂತ ಹೇಳಿದ ಮೇಲೆ ಈ ಅಕ್ಷತಾಳಿಗೆ ಸಿಗ್ತದಾ ಅದು ಗೊತ್ತಿಲ್ಲ. ಆದ್ರೆ ಈ ಹುಡುಗಿ ಈಗ ಹೋದ ಮೇಲೆ ಆ ತಂದೆ ತಾಯಿ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂತ ಹೇಳಿದಾದ್ರೆ ಈ ಯಾರೋ ಈ ದುಷ್ಕರ್ಮಿಗಳು ಇಂತಹ ಕೃತ್ಯವನ್ನು ಮಾಡಿದ್ದಾರೆ ಅವರನ್ನು ಹಿಡಿಬೇಕು, ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು, ಅವರನ್ನು ಪಬ್ಲಿಕ್ ಅಲ್ಲಿ ಕಡ್ದು ಕೊಂದಾಕ್ಬೇಕು. ಆಗ ಮಾತ್ರ ಹೆತ್ತ ತಾಯಿ ಆಗ್ಲಿ, ಹೆತ್ತ ತಂದೆ ಆಗ್ಲಿ, ಆ ತಂಗಿಯಂದ್ರೆ ಆಗ್ಲಿ, ಯಾರು ನಮ್ಗೆ ಮಹಿಳೆಯಾಗಿ ನಾವು ಕೂಡ ಖಂಡಿತವಾಗಿ ಇಂತಹ ಶಿಕ್ಷೆಯನ್ನು ಸರ್ಕಾರ ಮಾಡಿದ್ರೆ ಖಂಡಿತ ಇನ್ನು ಮುಂದೆ ಹೆಣ್ಮಕ್ಳನ್ನು ನಾನು ನೋಡ್ತಾ ಇದ್ದೇನೆ. ನಿರ್ಭಯ ಪ್ರಕರಣದ ನಂತರ ಮಹಿಳಾ ಸಂಘಟನೆಗಳು ಕೇವಲ ಮಾತಿನಲ್ಲಿ ಪ್ರತಿಭಟನೆಯಲ್ಲಷ್ಟೇ ಇದನ್ನು ಹೇಳ್ತಾ ಇದ್ದಾವೆ ಬಿಟ್ರೆ ಸರ್ಕಾರದ ಮೇಲೆ ಎಲ್ಲೋ ಒಂದು ಕಡೆಯಲ್ಲಿ ನಿಯೋಗವನ್ನ ಮಾಡಿಕೊಂಡು ಹೋಗಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿದಂತ ಸಾಧ್ಯ ಅಲ್ಲ. ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ಮಹಿಳಾ ಸಂಘಟನೆಗಳು ಮತ್ತೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕಾನೂನು ಏನಿದ್ರು ಪೊಲೀಸ್ ತಗೊಳ್ಬೇಕು, ಸರ್ಕಾರ ತಗೊಳ್ಬೇಕಾಗ ರಾಜ್ಯವ್ಯಾಪಿ ಮುಷ್ಕರವನ್ನ ಮಾಡಬೇಕು. ರಾಜ್ಯವ್ಯಾಪಿ ಮುಷ್ಕರವನ್ನ ಮಾಡಬೇಕು. ನಿಮ್ಮ ಮಹಿಳಾ ಸಂಘಟನೆಗಳು ಎಷ್ಟಿವೆ? ಮಹಿಳಾ ಸಂಘಟನೆಗಳು ಇವೆ, ಖಂಡಿತವಾಗಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೇವೆ. ರಾಜ್ಯವ್ಯಾಪಿ ಮುಷ್ಕರವನ್ನು ಮಾಡಬಹುದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಆಗ್ತದೆ, ಇದು ಮೊದಲ ಪ್ರಶ್ನೆ. ನಿರ್ಭಯ ಪ್ರಕರಣದ ನಂತರ ಅತ್ಯಾಚಾರ ತಡೆ ಮಸೂದೆಯನ್ನ ಪಾಸ್ ಮಾಡಿದ್ರು. ಅದರಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಮಾಡಿದ್ದಾರೆ. ಇತ್ತೀಚೆಗೆ ಈ ಪೋಸ್ಕೋ ಆಕ್ಟ್ ಏನಿದೆ ಇದರಲ್ಲಿ ಬಹಳ ಪ್ರಮುಖವಾದಂತಹ ಸುಧಾರಣೆಗಳಾಗಿರುವಂತದ್ದು. ನಿನ್ನೆ ತಾನೇ ಹಿರಿಯಡ್ಕದಲ್ಲಿ ಒಂದು ಕೇಸ್ ಅದರ ಅಡಿಯಲ್ಲಿ ಒಂದು ಚಾರ್ಜ್ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿರುವಂತದ್ದು, ಅದರ ಕೇಸನ್ನು ದಾಖಲು ಮಾಡಿದ್ದಾರೆ. ಆದ್ರೆ ಅಲ್ಲಿ ಒಂದಷ್ಟು ಕಾನೂನಿನ ಬಿಗಿಯಾದ ಹಿಡಿತಾ ಇದೆ. ಇದು ಎಲ್ಲಾ ಪ್ರಕರಣಗಳು ಅನ್ವಯಿಸುವಂತಹ ರೀತಿಯಲ್ಲಿ ಯಾಕೆ ನಿಮ್ಮ ಮಹಿಳಾ ಸಂಘಟನೆಗಳು ಪೊಲೀಸ್ ಇಲಾಖೆಯ ಮೇಲೆ ಇರಬಹುದು, ರಾಜ್ಯ ಸರ್ಕಾರದ ಮೇಲೆ ಇರಬಹುದು, ಒತ್ತಡವನ್ನು ಹೇರ್ತಾ ಇಲ್ಲ ಅನ್ನೋದನ್ನ ಕೇಳ್ತಾ ಒತ್ತಡ ಖಂಡಿತವಾಗಿಯೂ ಹೇರ್ತಾ ಇದೆ. ರತ್ನಾ ಕೊಠಾರಿಯ ಸಾವಲ್ಲೂ ಖಂಡಿತವಾಗಿಯೂ ಹಲವಾರು ಪ್ರತಿಭಟನೆಗಳು. ಅಥವಾ ರಾಜಕೀಯಕ್ಕೆ ಇದು ವೇದಿಕೆ ಆಗ್ತಾ ಇದೆಯಾ? ರಾಜಕೀಯಕ್ಕೆ ವೇದಿಕೆ ಅಂತ ಹೇಳಿಕೆ ಸಾಧ್ಯವಿಲ್ಲ. ಒಂದು ಹೆಣ್ಣು ಮಗಳ ಕೊಲೆ ಆದಾಗ ನಮ್ಮ ಮನೆಯ ಹೆಣ್ಣು ಮಗಳು ಬೇರೆ ಅಲ್ಲ, ಆ ಹುಡುಗಿ ಬೇರೆ ಅಲ್ಲ. ಅದೇ ರೀತಿಯಲ್ಲಿ ನಾವು ಇಂದು ರಾಜಕೀಯವಾಗಿ ಹೋಗ್ತೇವೆ ಅಂತ ಹೇಳಿಕೆ ಖಂಡಿತ ಸಾಧ್ಯವಿಲ್ಲ. ಆದ್ರೆ ಇಂಥ ಘಟನೆಗಳು ನಡೆದಾಗ ನಮ್ಮ ರಾಜಕೀಯದಿಂದ ಬರ್ಲಿಕ್ಕೆ ಸಾಕು. ನಾವು ಈಗ ರಾಜಕೀಯದಿಂದ ಇರುವುದರಿಂದ ನಾವು ಆ ಪ್ರತಿಭಟನೆಗಳು ರಾಜಕೀಯವಾಗಿ ಮಾಡಬಹುದು. ಆದ್ರೂ ಈ ಕಾನೂನನ್ನಾಗ್ಲಿ ಏನೇ ಇರ್ಲಿ ಸರ್ಕಾರ ಪೊಲೀಸ್ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಇದಕ್ಕೆ ಸೂಕ್ತ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಇಂತಹ ಕಾಮುಕರಿಗೆ ಶಿಕ್ಷೆ ಆಗ್ಲಿಕ್ಕೆ ಸಾಧ್ಯ. ನಾನು ನಿಮ್ಮಲ್ಲಿ ಕೇಳಬೇಕು, ಒಟ್ಟಿನಲ್ಲಿ ಭಾವನಾತ್ಮಕವಾಗಿ ನಾವು ಬಹಳಷ್ಟು ಮಾತುಕತೆಯನ್ನ ಮಾಡ್ತೇವೆ. ಅವರಿಗೆ ಆ ರೀತಿಯ ಶಿಕ್ಷೆ ಆಗಬೇಕಿತ್ತು, ಈ ರೀತಿಯ ಶಿಕ್ಷೆ ಆಗಬೇಕಿತ್ತು. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಕಾನೂನಿನ ಕಟಕಡೆಯಲ್ಲಿ ಆರೋಪಿಗಳು ಬಂದು ನಿಂತಾಗ ಅವರ ವಿರುದ್ಧ ಸರಿಯಾದಂಥ ಒಂದು ಸರಿಯಾದ ರೀತಿಯಲ್ಲಿ ಅವರನ್ನ ತರಾಟೆಗೆ ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿಲ್ಲ. ಒಂದು ನ್ಯಾಯಾಂಗ, ಈಗ ನೀವು ಮಣಿಪಾಲದ ಪ್ರಕರಣವನ್ನು ಹೇಳ್ತಾ ಇದ್ರಿ, ನನಗನ್ನಿಸ್ತದೆ 1.5 ವರ್ಷ ಆಗ್ತಾ ಬಂತು. ಆದರೂ ಇವತ್ತಿನವರೆಗೆ ಅವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಲೆದಾಡ್ತಾ ಇದ್ದಾರೆ. ಅವರು ಕೆಲವರಿಗೆ ಅದರಲ್ಲಿ ಜಾಮೀನು ಕೂಡ ಆಯಿತು, ಸಾಕ್ಷ್ಯನಾಶ ಮಾಡಿದವರಲ್ಲಿ. ಈ ರೀತಿಯಾಗಿ ಒಂದಷ್ಟು ಅವರಿಗೆ ಕೂಡ ಕಾನೂನಿನಲ್ಲಿ ತಪ್ಪಿಸಿಕೊಳ್ಳುವುದಕ್ಕಾಗಿ ಸಾಕಷ್ಟು ಅವಕಾಶಗಳಿವೆ. ಹಾಗಾದ್ರೆ ನೀವು ಏನ್ ಹೇಳ್ತೀರಿ? ಇದನ್ನ ಬಿಗಿಪಡಿಸುವಂತಹ ಪ್ರಯತ್ನ ಮೊದಲು ಆಗಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಹೌದೌದು, ಮೊದಲು ಆಗ್ಲೇಬೇಕಲ್ವ ಅದು. ಅದು ಆಗದಿದ್ರೆ ನೋಡಿ, ಅವರಿಗೆ ನಾವು ಸಾಕ್ಷಿ ಹೇಳಿಕೆ ಬಂದ್ರೆ ಅವರನ್ನು ಕೆಲಸದಲ್ಲೇ ತೆಗೆದು ಹಾಕ್ತಾರೆ. ಹೌದಾ? ಏನೇ ಆಗ್ಲಿ, ಈಗ ಒಬ್ಬ ಕಳ್ಳನಿಗೆ ನಮ್ಗೆ ಹೊಡಿಲಿಕ್ಕೆ ಸಾಧ್ಯ ಉಂಟಾ? ಅದು ಕಾನೂನು ಬೇಕು ಹೇಳ್ತಾರೆ. ಈಗ ನಮ್ಮ ಮನೆ ಹತ್ರ ಮೊನ್ನೆ ಒಬ್ಬ ಕಳ್ಳ ಬಂದನಿಗೆ ನಾವು ಪೊಲೀಸರಿಗೆ ಫೋನ್ ಮಾಡಿದ್ವಿ, ನೀವು ಹೊಡಿಲಿಕ್ಕಿಲ್ಲ ಆಯ್ತಾ, ಕಾನೂನು ಬೇಕು. ಕಾನೂನು ಆ ರೀತಿ ಉಂಟು. ಏನೇ ಆಗ್ಲಿ, ನಿಮ್ಗೆ ಈಗ ಒಂದು ಆಕ್ಸಿಡೆಂಟ್ ಆಗ್ಲಿ, ಮುಂಚೆಲ್ಲ ನಾವೆಲ್ಲ ಶಾಲೆ ಹೋಗುವಾಗ ಒಂದು ಆಕ್ಸಿಡೆಂಟ್ ಆದ ಕೂಡಲೇ ಅದಕ್ಕೆ ಸೈನ್ ಹಾಕ್ಲಿಕ್ಕೆ ನಾವು ಕೋರ್ಟಿಗೆ ಹೋಗ್ಬೇಕು, ಅದಕ್ಕೆಲ್ಲ ಅದನ್ನ ತಪ್ಪಿಸಿ ಹೋಗ್ತಿದ್ರು. ಈಗ ಏನಂದ್ರೆ ಈಗ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಈಗ ಎಲ್ಲಿ ನಾವು ಆಕ್ಸಿಡೆಂಟ್ ಆದ್ರೂ ಅವರನ್ನು ಹಿಡ್ಕೊಂಡು ಹೋಗಿ ಆಸ್ಪತ್ರೆಗೆ ಹಾಕುವಂತ ನಮ್ಗೆ ಧೈರ್ಯ ಬರ್ತದೆ. ಹಾಗೆ ಏನೇ ನಾವು ಈಗ ನಾನೀಗ ಹೇಳಿದೆ ನೋಡಿ, ಕಳ್ಳನನ್ನು ನಾವು ಹಿಡಿದ ಕೂಡ ಅವರಿಗೆ ಹೊಡಿಲಿಕ್ಕಿಲ್ಲ. ಅವ್ರು ಏನು ಮಾಡಿ ನಾವು ಪೊಲೀಸ್ಗೆ ಕರಿಬೇಕು. ಹಾಗಾಗಿ ಏನೇ
ನೀವು ಹೇಳಿದಾಗೆ ನಮ್ಗೆ ನೀವು ಹೇಳ್ತಾ ಇರೋದು ಕಾನೂನನ್ನ ಕೈಗೆತ್ತಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಖಂಡಿತ ಅದು ನಾವು ಖಂಡಿತ ಅದಕ್ಕೆ ನಾವು ಎಲ್ಲರೂ ಸಿದ್ಧರಿದ್ದೇವೆ. ಯಾಕಂದ್ರೆ ನಾವು ಇದರಲ್ಲಿ ನಾನು ಯಾವಾಗ್ಲೂ ಹೇಳುದುಂಟು, ನಾವು ಮೊನ್ನೆ ವಿಶ್ವ ಶೆಟ್ಟಿ ಹತ್ರ ಮಾತಾಡಿದ್ದೇನೆ, ಸರ್ ನೀವು ಏನು ಬೇಕು ನಾವು ಮಹಿಳೆಯರು ಮುಂದೆ ಬರ್ತೇವೆ, ನಮ್ಗೆ ನೀವು ಓಪನ್ ಆಗಿ ಹೇಳ್ಬೇಕು, ಹೀಗೆ ಮಾಡ್ಬೇಕು, ನಾವು ಖಂಡಿತ ತಯಾರಿದ್ದೇವೆ ಸರ್. ನೀವು ಎನಿ ಟೈಮ್ ಎಲ್ಲಿ ಕರೆದು ಸಹ ನಾವು ಏನೇ ಕೆಲಸದಲ್ಲಿ ಸಹ ನಾವು ಬರ್ತೇವೆ ಅಂತ ಹೇಳಿಕ್ಕೆ ನಾನು ಸಿದ್ಧರಿದ್ದೇನೆ. ಇನ್ನೊಂದು ರೀತಿ ಅರಾಜಕತೆಗೆ ಎಡೆ ಮಾಡಿಕೊಡೋದಿಲ್ವಾ? ಹೇಗೆ ಹಾಗಾದ್ರೆ ಆ ಮಹಿಳೆ ಮಗುವನ್ನು ಅತ್ಯಾಚಾರ ಮಾಡಿ ಕೊಲ್ಬಹುದಾ? ಅಲ್ಲ, ನೀವು ಯಾರು ಈಗ ಒಬ್ಬ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ರೆ ಆತನ ಮೇಲೆ ಸಾರ್ವಜನಿಕರು ಒಂದಷ್ಟು ವ್ಯವಸ್ಥೆಯನ್ನ ಮಾಡ್ತಾರೆ, ಆ ವಿಚಾರ ಬೇರೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇಲ್ಲಿ ಆರೋಪಿ ಯಾರು ಅನ್ನೋದೇ ಗೊತ್ತಿಲ್ಲ. ಬಹಳ ಪ್ರಮುಖವಾಗಿ ಇದು ಅಸಹಜ ಸಾವು ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇದು ಕೊಲೆ ಅಂತ ಕೂಡ ಒಪ್ಕೊಳ್ಳೋದಕ್ಕೆ ಪೊಲೀಸರು ತಯಾರಿಲ್ಲ ಇಲ್ಲಿವರೆಗೆ. ಅಂದ್ರೆ ಇವತ್ತಿನ ಪೇಪರ್ ಅಲ್ಲಿ ಇದೆ ಅಲ್ಲ, ಕುತ್ತಿಗೆ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಗೀಚಿ ಮುಖದಲ್ಲಿ ಪರಿಚಯ ಉಂಟು, ಪರಿಚಿತ ಗಾಯಗಳಿವೆ ಅಂತ ಹೇಳ್ತಾರೆ. ಅತ್ಯಾಚಾರ ಆಗಿದೆ ಅಂತ ಹೇಳೋ ಸುದ್ದಿ ಕೂಡ ಇವತ್ತು ಸಂಜೆಗೆ ನಂಗೆ ಸ್ವಲ್ಪ ಸಿಕ್ಕಿದೆ. ಹಾಗಿರುವಾಗ ಇದೇನೋ ಷಡ್ಯಂತ್ರ ಮಾಡಿರ್ಬೇಕು. ಇದು ಮಳೆಗಾಲದ ಟೈಮ್ ಅಲ್ಲೇ ಇಂತಹ ಪ್ರಕರಣಗಳು ನಡಿಬೇಕಾದ್ರೆ ಏನೋ ಅಲ್ಲಿ ಆ ಬೈಂದೂರು, ಹತ್ತಿನಹೊಳೆ ಆ ಪರಿಸರದಲ್ಲಿ ಅಂತಹದೇ ಒಂದು ಗ್ಯಾಂಗ್ ಇರಬೇಕು. ಯಾಕೆ ಈ ಒಂದು ಸ್ವಲ್ಪ ನಮ್ಮ ಈ ಕರಾವಳಿ ಭಾಗದಲ್ಲಿ ಪೊಲೀಸರದ್ದು ಅಷ್ಟು ಏನು ಬೇಕಾಗಿಲ್ಲ. ಅಂತ ಮಲೆನಾಡು ಪ್ರದೇಶಗಳಲ್ಲಿ ಸ್ವಲ್ಪ ಪೊಲೀಸ್ ಕಾವಲನ್ನು ಜಾಸ್ತಿ ಬಿಟ್ರೆ ಅಂತ ಪ್ರದೇಶಗಳಿಗೆ ಸ್ವಲ್ಪ. ರಾಜ್ಯ ಸರ್ಕಾರದ ಮುಂದೆ ನನಗನಿಸಿದ ಹಾಗೆ ಸುಮಾರು 12,000 ಪ್ರಕರಣಗಳಿವೆ, ಅತ್ಯಾಚಾರ ಪ್ರಕರಣಗಳು ಇತ್ಯರ್ಥ ಆಗದೆ ನ್ಯಾಯಾಲಯದಲ್ಲಿ ಅಲೆದಾಡ್ತಾ ಇರತಕ್ಕಂಥ ಅತ್ಯಾಚಾರ ಪ್ರಕರಣಗಳು ಸುಮಾರು 12,000ಕ್ಕೂ ಅಧಿಕ. ನಿಮ್ಗೆ ಏನ್ ಅನಿಸ್ತಾ ಇದೆ? ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೌದು, ಖಂಡಿತವಾಗ್ಲೂ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಮೊದಲು ಅತ್ಯಾಚಾರ ಪ್ರಕರಣಗಳು ನಡೆದ್ರೂ ಕೂಡ ಮಹಿಳೆಯರು ಮುಂದೆ ಬರ್ತಿರ್ಲಿಲ್ಲ. ಅದು ಅಲ್ಲಿಯೇ ಕೇಸನ್ನ ಮುಚ್ಚಿ ಹಾಕ್ತಿದ್ರು ಬಿಟ್ರೆ ಪಬ್ಲಿಕ್ ಆಗಿ ಅದು ಬರ್ತಿರ್ಲಿಲ್ಲ. ಅತ್ಯಾಚಾರದಲ್ಲೂ ರಾಜಿ ಮಾಡಿಕೊಳ್ಳುವ ಮಟ್ಟಕ್ಕೆ ನಮ್ಮ ಜನರು ಮಾಡಿದ್ದಾರೆ. ಅತ್ಯಾಚಾರ ಹೇಳುವುದು ಕೇವಲ ಹೊರಗಡೆಯವರೇ ಮಾಡ್ತಾರೆ ಅಂತ ನೀವ್ ಯಾಕೆ ಅಂದ್ಕೊಳ್ತೀರಿ? ಎಷ್ಟೋ ಪ್ರಕರಣಗಳಲ್ಲಿ ತಂದೆಯ ಮಗಳ ಮೇಲೆ ಅತ್ಯಾಚಾರ ಮಾಡ್ತಾರೆ, ಚಿಕ್ಕಪ್ಪ ಮಾಡ್ತಾರೆ, ಮನೆಯ ಹತ್ತಿರದ ಸಂಬಂಧಿಗಳು ಮಾಡ್ತಾರೆ, ಯಾರ ಮೇಲೆ ನೀವು ಕಂಪ್ಲೇಂಟ್ ಅನ್ನ ಕೊಡ್ತೀರಿ? ಅಂತ ಸಂದರ್ಭಗಳಲ್ಲಿ ರಾಜಿಯಲ್ಲೇ ಇತ್ಯರ್ಥಗಳಾಗ್ತವೆ ಪ್ರಕರಣಗಳು. ಇನ್ನು ಕೂಡ ಕೆಲವೊಂದು ಅಷ್ಟೇ, ಅದು ಒಂದು ಹೆಣ್ಣಿಗೆ ಶಿಕ್ಷೆ. ಅತ್ಯಾಚಾರಿಯನ್ನ ಅತ್ಯಾಚಾರ ಮಾಡಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ನೋಡಿ. ಇವತ್ತು ಭಾರತದಲ್ಲಿ ಇವತ್ತಿಗೂ ಕೂಡ ಪುರುಷ ಪ್ರಧಾನ ರಾಷ್ಟ್ರವೇ. ನೀವು ಎಷ್ಟೇ ಬೊಬ್ಬೆ ಹಾಕಿ ಮಹಿಳೆಯರಿರ್ಬೋದು, ಮಹಿಳಾ ಸಂಘಟನೆಗಳು ಹೇಳ್ಬೋದು, ನಮ್ಮ ಹಕ್ಕಿಗಾಗಿ ಹೋರಾಡ್ತೇವೆ ಅಂತ ಇರ್ಬೋದು, ಆದ್ರೆ ನಮ್ಗೆ ಇವತ್ತು ಮನೆಯಿಂದ ಹೊರಗಡೆ ಬರಬೇಕಿದ್ರೆ ಗಂಡನ್ ಪರ್ಮಿಷನ್ ಬೇಕೇ ಬೇಕು. ಎಷ್ಟೇ ನಾವು ಕಲ್ತಿರ್ಲಿ, ಎಷ್ಟೇ ನಾವು ಕೆಲಸದಲ್ಲಿ ಯಾವುದೇ ಇರ್ಲಿ, ನಾವು ಈಗ ಇಲ್ಲಿಗೆ ಬರುವಾಗ ನಾವು ಬರ್ತೇವೆ ಅಂತ ಹೇಳಿ ಬರ್ಬೇಕಲ್ವ, ನಮ್ಗೆ ನಮ್ಮಷ್ಟೇ ಇಷ್ಟೊತ್ತಿಗೆ ವಾಪಸ್ ಮನೆಗೆ ಬರ್ತೇವೆ ಅಲ್ಲ, ಏನೇ ಇರ್ಲಿ. ಇವತ್ತಿಗೂ ಕೂಡ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಇರುವಾಗ ನಾವು ಕಾನೂನನ್ನು ಕೈಗೆ ತಗೊಂಡು ರಸ್ತೆಯಲ್ಲಿ ಹೊಡೆದಾಡ್ತೇವೆ ಅನ್ನುವ ಮಾತಿಗೆ ನಾನು ಬದ್ಧತೆ ಇಲ್ಲ. ಇದನ್ನ ನಾನು ಒಪ್ಪುವುದಿಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಗುಲಾಬಿ ಗ್ಯಾಂಗ್ ಅಂತ ಒಂದು ಗ್ಯಾಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಅವರು ಇದೇ ರೀತಿ ಕಾನೂನನ್ನ ಕೈಗೆ ತಗೊಂಡು ಅವರು ಹಲವಾರು ಪ್ರಕರಣಗಳನ್ನ ಸರಿ ಮಾಡಿದ್ದಾರೆ, ಹೌದು. ಆದ್ರೆ ನಮ್ಮ ಸುಶಿಕ್ಷಿತ ಕರ್ನಾಟಕದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ಗೆ ಮಾತ್ರ ಅದನ್ನ ಮಾಡಿದ್ದಾರೆ. ಖಂಡಿತವಾಗಿಯೂ ನಾನು ಅವರನ್ನ ಅಪ್ರಿಶಿಯೇಟ್ ಮಾಡ್ತೇನೆ. ಯಾಕೆಂದ್ರೆ ಅವರು ಅನಕ್ಷರಸ್ಥರು, ಅವರಿಗೆ ಬೇರೆ ಗತಿ ಇರಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಗಂಡ ಭಾಷೆಯಲ್ಲೇ ಪಕ್ಷ ಆ ಬೇರೆ ರಾಷ್ಟ್ರಗಳ ಅರಬ್ ರಾಷ್ಟ್ರಗಳಲ್ಲಿ ಆಗುವಂತಹ ಶಿಕ್ಷೆಯನ್ನಾದ್ರೂ ನಾವು ಮಾಡಿದ್ರೆ ನಿಜವಾಗಿ ಫಾರಿನ್ ಅಲ್ಲಿ ನಡೆಯುವಂತದ್ದೊಂದು ಅರಬ್ ರಾಷ್ಟ್ರಗಳಲ್ಲಿ ನಡೆಯುವಂತಹ ಶಿಕ್ಷೆಯನ್ನು ನಾವು ಇಲ್ಲಿ ಮಾಡಿದ್ರೆ ಖಂಡಿತ ಇಷ್ಟು ಆಗ್ಲಿಕ್ಕಿಲ್ಲ. ಅತ್ಯಾಚಾರ ಇದು ಕಡಿಮೆ ಆಗಬಹುದು. ನಮ್ಮ ನ್ಯಾಯ ವ್ಯವಸ್ಥೆ ನಾನು ಯಾವಾಗ್ಲೂ ಹೇಳುದು, ಆ ವ್ಯವಸ್ಥೆಯಲ್ಲಿ ಕೇವಲ ಒಂದೇ ಬಾಗಿಲಿರ್ಬೇಕು. ಇವತ್ತುಂಟು ಹೇಗೆ ನಾವು ನ್ಯಾಯ ಕೇಳಲಿಕ್ಕೆ ಒಂದು ಕಿಟಕಿ ಮೂಲಕ ಒಳಗೆ ಹೋಗ್ತಾ ಇದ್ದೇವೆ, ಅಲ್ಲಿ 100 ಬಾಗಿಲುಗಳು ಅನ್ಯಾಯದವರಿಗೆ ಓಪನ್ ಇರ್ತದೆ. ನಾವು ಈ ಕಿಟಕಿಯಲ್ಲಿ 100 ಅವರೆಲ್ಲ ಬಾಗಿಲಿಂದ ಹೊರಗೆ ಹೋಗಿರ್ತಾರೆ. ಆ ವ್ಯವಸ್ಥೆ ಮೊದಲು ಸರಿಯಾಗಬೇಕು. ಯಾವುದೇ ಈ ತರ ಅತ್ಯಾಚಾರ ಪ್ರಕರಣಗಳು ದಾಖಲಾದಾಗ 1 ವರ್ಷದೊಳಗೆ, 6 ತಿಂಗಳಿಂದ 1 ವರ್ಷದೊಳಗೆ ಪ್ರಕರಣ ಇತ್ಯರ್ಥ ಆಗಿ ಅವರಿಗೆ ಶಿಕ್ಷೆ ಆಗ್ಬೇಕು. ಆವಾಗ ಮಾತ್ರ ಅತ್ಯಾಚಾರಿಗಳು ಸ್ವಲ್ಪನಾದ್ರೂ ಒಂದು ಹೆದರಿಕೆಯಿಂದಾದ್ರೂ ಒಂದು ಹೆಣ್ಣನ್ನು ಸುದ್ದಿಗೆ ಹೋಗದೆ ಇರಬಹುದು. ಖಂಡಿತವಾಗಿಯೂ ಯಾಕೆ ಈ ಮಾನಸಿಕವಾಗಿ ಇಷ್ಟು ಪುರುಷರು ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬಿಕಾಸ್ ಆಫ್ ದ ಮೀಡಿಯಾ ಅಂದ್ರೆ ನಾನು ಹೇಳ್ತಾ ಇರೋದು ನ್ಯೂಸ್ ಚಾನೆಲ್ಸ್ ತರದ್ದಲ್ಲ, ಏನು ಇಂಟರ್ನೆಟ್ ಪ್ರಪಂಚ ಇದೆ. ನೀವು ಮೊನ್ನೆ ನೋಡಿರ್ಬೋದು, ಕೇರಳದ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಹಗಲು ಒಂದು ಬ್ಲೂ ಫಿಲ್ಮ್ ಅನ್ನ ಹಾಕಿದಾರಂತೆ.
ಅರ್ಧ ಗಂಟೆ ಅದು ರನ್ ಆಗ್ತಾ ಇತ್ತಂತೆ. ಅದ್ರ ಅರ್ಥ ಏನು? ಇಂಥ ಮೀಡಿಯಾಗಳನ್ನ ಕೂಡಲೇ ನಮಗೆ ಇಂಟರ್ನ್ಯಾಷನಲ್ ಅವರ ಯಾವುದೇ ರೀತಿಯಾದಂತಹ ಈ ತರ ಓಪನ್ ಮೈಂಡೆಡ್ ಬೇಡ ನಮಗೆ. ನಾವು ಹೇಗಿದ್ದೇವೆ, ನಮ್ಮ ಭಾರತೀಯ ಸಂಸ್ಕೃತಿ ಹೇಗುಂಟು, ನಾವು ಅದರಲ್ಲಿ ಖುಷಿಯಲ್ಲಿದ್ದೆವು, ಒಳ್ಳೆ ರೀತಿಯಲ್ಲಿದ್ದೆವು. ನಮ್ಗೆ ಖಂಡಿತವಾಗಿ ಪುರಾಣದಿಂದಲೂ ಕೂಡ ನಮ್ಮ ಮೇಲೆ ಅತ್ಯಾಚಾರಗಳು ಹೆಂಗಸರ ಮೇಲೆ ಆಗ್ತಾ ಇದೆ. ದ್ರೌಪದಿ ಕಾಲದಿಂದನೂ ಏನು ನಾವೇನು ಪುರುಷರು ಸಾಬೀತಲ್ಲ ನಮ್ಮ ದೇಶದಲ್ಲಿ, ಅದನ್ನ ನಾವು ಒಪ್ಕೊಳ್ತೇವೆ. ಪುರುಷರು ಕೂಡ ಇದನ್ನು ಒಪ್ಪಿಕೊಳ್ಳೇಬೇಕು. ಆದ್ರೆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗ್ಬಾರ್ದು. ಸ್ವಾತಂತ್ರ್ಯ ಅನ್ನೋದು ಸ್ವಾತಂತ್ರ್ಯವೇ. ಪುರುಷನಿಗೂ ಒಂದು ಚೌಕಟ್ಟಿರ್ಬೇಕು, ಮಹಿಳೆಗೂ ಒಂದು ಚೌಕಟ್ಟಿರ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಥ ಪ್ರಕರಣಗಳು, ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ಲೇಬೇಕು. ಈಗ ನೀವೇನ್ 12,000 ಅಂತ ಹೇಳ್ತೀರಿ, ನನ್ನ ಲೆಕ್ಕದ ಪ್ರಕಾರ ಇದು 1,00,000ಗಿಂತ ಜಾಸ್ತಿ ಇರ್ಬೋದು. ಆದ್ರೆ ಆಫ್ ದ ರೆಕಾರ್ಡ್ ಅದೆಲ್ಲ. ಈಗ ರೆಕಾರ್ಡ್ ಅಲ್ಲಿ ಇರುವಂತದ್ದು ಇಷ್ಟಿದ್ರು ಕೂಡ ಇದು ಕೂಡ ಖಂಡಿತವಾಗ್ಲೂ ಆತಂಕಕಾರಿ. 7 ನಿಮಿಷಕ್ಕೊಂದು ರಾಷ್ಟ್ರದಲ್ಲಿ ಅತ್ಯಾಚಾರ ಆಗ್ತಾ ಇದೆ. ಇದು ಆತಂಕಕಾರಿ ಬೆಳವಣಿಗೆ. ಭಾರತದ ಮಟ್ಟಿಗೆ ಖಂಡಿತವಾಗ್ಲೂ ಒಳ್ಳೇದಲ್ಲ. ಯಾಕೆಂದ್ರೆ ನಮ್ಮಲ್ಲಿ ನಾವು ಜನಸಂಖ್ಯೆಯಲ್ಲಿ ವಿಪರೀತ ಇದ್ದೇವೆ. ಆ ಜನಸಂಖ್ಯೆಯನ್ನ ಕಂಟ್ರೋಲ್ ಮಾಡುವಷ್ಟು ಪೊಲೀಸ್ ವ್ಯವಸ್ಥೆಯನ್ನ ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ. ನಮ್ಮ 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 ಪರಿಸ್ಥಿತಿ ಹೇಗಿದೆ ಅಂದ್ರೆ, ನಾವು ಒಂದು ಗಾಜಿನ ಇದರಲ್ಲಿ ಕೂತ್ಕೊಂಡಿದ್ದೇವೆ. ನಮಗೆ ಸುತ್ತ ಯಾರು ಎಲ್ಲಿ ಕಲ್ಲು ಹೊಡಿತಾರೆ ಅಂತ ಗೊತ್ತಿಲ್ಲ. ನಮ್ಮ ಸರ್ಕಾರಗಳ ವ್ಯವಸ್ಥೆ ಇರ್ಬೋದು, ಪೊಲೀಸ್ ವ್ಯವಸ್ಥೆ ಇರ್ಬೋದು, ನ್ಯಾಯಾಂಗ ವ್ಯವಸ್ಥೆ ಇರ್ಬೋದು. ಈ 3 ವ್ಯವಸ್ಥೆಗಳು ಕೂಡ ಸರಿಯಾಗಿ ಅವರವರ ದಿಕ್ಕಿನಲ್ಲಿ ಅವರವರು ಕೆಲಸ ಮಾಡ್ಕೊಂಡು ಹೋದ್ರೆ ಖಂಡಿತವಾಗಿಯೂ ನಮಗೆ ನ್ಯಾಯದಲ್ಲಿ ನಂಬಿಕೆ ಬರುವ ಹಾಗಿನ ತೀರ್ಪುಗಳು ಬಂದ್ರೆ ಇಂಥ ಅತ್ಯಾಚಾರಗಳಿಗೆ ಸ್ವಲ್ಪ ಹೇಳ್ತಾ ಇದ್ರಿ. ಎಸ್, ಹೇತಲ್ ಪಾರೇಖ್ ಅವರ ಅತ್ಯಾಚಾರ ನಡೆದಾಗ ಧನಂಜಯ ಚಟರ್ಜಿ ಅನ್ನತಕ್ಕಂಥ ಅತ್ಯಾಚಾರಿಗೆ ಬಹಳ ಪ್ರಮುಖವಾಗಿ ಗಲ್ಲು ಶಿಕ್ಷೆ ಆಗಿತ್ತು ಅನ್ನುವಂಥದ್ದು ಇತ್ತೀಚಿನ ಒಂದೇ ಒಂದು ಪ್ರಕರಣ ನಮಗೆ ಸಿಗುವಂಥದ್ದು. ಎಸ್, ಈ ರೀತಿಯಾದಂತಹ ಒಂದು ಕಾನೂನು, ಕಠಿಣವಾದಂತಹ ಕಾನೂನುಗಳ ಮೂಲಕ ಅತ್ಯಾಚಾರಿಗಳನ್ನು ತಡೆಗಟ್ಟುವ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಸಮಾಜದ ಹೊಣೆಗಾರಿಕೆ ಏನಿದೆ, ಈ ಒಂದು ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗ್ತಾ ಇದೆ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ಗ್ರಾಮೀಣ ಭಾಗಕ್ಕೆ ಇದು ಅಪ್ಲೈ ಆಗುತ್ತಾ ಅನ್ನೋದನ್ನು ನಾನು ಅವರಿಗೆ ಕೇಳಬೇಕು ಒಂದು ಪುಟ್ಟ ವಿರಾಮದ ಬಳಿಕ.